ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರವೀಶ್ ಪಡುಮಲೆ. ತುಳುನಾಡಿನ ದೈವಾರಾಧನೆಯ ಕೊಡಿಯಡಿಯಲ್ಲಿ ದೈವ ನರ್ತನ ಮಾಡುವ ದೈವದ ಚಾಕಿರಿಯವನು. ಬಂಧುಗಳೇ, ಕೆಲವೊಂದು ದಿನಗಳ ಹಿಂದೆ ನಾನೊಂದಷ್ಟು ಜಾಹೀರಾತುಗಳನ್ನು ನೋಡಿದೆ. ಆ ಜಾಹೀರಾತಿನಲ್ಲಿ ನಮ್ಮ ತುಳುನಾಡಿನಲ್ಲಿ ನಡೆಯುವ ದೈವ ನರ್ತನ ಸೇವೆಯ ವಿಚಾರವನ್ನು ನಿಮಗೆಲ್ಲರಿಗೂ ನಾವು ಕರೆದುಕೊಂಡು ಹೋಗುತ್ತೇವೆ. ಒಂದಷ್ಟು ಟೂರಿಸ್ಟ್ ಅಂದರೆ ಪ್ಯಾಕೇಜಿನಲ್ಲಿ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಅಲ್ಲಿ ಆ ದೈವ ನರ್ತನ ಸೇವೆಯನ್ನು ತೋರಿಸಿ ಮತ್ತೆ ನಿಮ್ಮ ಊರಿಗೆ ಬಿಡಲಾಗುವುದು ಅನ್ನುವಂತಹ ಒಂದು ಜಾಹೀರಾತನ್ನು ನೋಡಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕು, ಇಂತಹ ವಿಚಾರಗಳನ್ನು ನಾವು ಖಂಡಿಸುತ್ತೇವೆ. ಇದು ನಮ್ಮ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದೆ. ಯಾವತ್ತೂ ಕೂಡ ನಮ್ಮ ತುಳುನಾಡಿನಲ್ಲಿರುವಂತಹ ದೈವಾರಾಧನೆ ವ್ಯಾವಹಾರಿಕ ದೃಷ್ಟಿಯಲ್ಲಿ ನೋಡಬಾರ್ದು. ಅದು ನಮ್ಮ ಒಂದು ನಂಬಿಕೆಯಾಗಿದೆ. ಅಂತಹ ಒಂದು ಮೂಲ ನಂಬಿಕೆಯನ್ನು ಉಳಿಸುವರೆ ನಾವೆಲ್ಲ ತುಳುವರು, ಅಂದರೆ ತುಳುನಾಡಿನಲ್ಲಿರುವಂಥ ಪ್ರತಿಯೊಬ್ಬ ತುಳುವರು ಕೂಡ ಅದನ್ನು ಆರಾಧಿಸ್ತಾ ಬರ್ತಾ ಇದ್ದಾರೆ. ತಮ್ಮ ಮನಸ್ಸಿನಲ್ಲಿಟ್ಟು ಪೂಜನೀಯ ಭಾವದಲ್ಲಿ ನೋಡ್ತಾ ಇದ್ದಾರೆ. ತಾವುಗಳು ಅದನ್ನು ಖಂಡಿತವಾಗಲೂ ವ್ಯಾವಹಾರಿಕ ದೃಷ್ಟಿಯಲ್ಲಿ ನೋಡಬಾರ್ದು. ಯಾರು ಕೂಡ ಅಂಥ ಜಾಹೀರಾತನ್ನು ನೋಡಿ ಅವರ ಮಾತಿಗೆ ಮರುಳಾಗಿ ಇತ್ತ ಬಂದು ನೋಡುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ತಮಗೇನಾದರೂ ಅದನ್ನು ನೋಡಬೇಕು ಅಂತಂದರೆ ತುಳುನಾಡಿನಲ್ಲಿರುವಂತಹ ಅಥವಾ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದ ಯಾವುದೇ ಒಬ್ಬ ತುಳುವನಿಗೆ ಕರೆ ಮಾಡಿ ಆತನಲ್ಲಿ ತಿಳಿಸಿದ್ರಿ ಅಂತಂದರೆ ಆ ದೈವದ ನಡೆಯುವ ಕೊಡಿಯಡಿಗೆ ತಮ್ಮನ್ನು ಕರೆದುಕೊಂಡು ಹೋಗಿ ದೈವದ ನರ್ತನ ಸೇವೆಯನ್ನು ನಿಮಗೆ ತೋರಿಸುತ್ತಾನೆ. ದಯವಿಟ್ಟು ತಾವುಗಳೆಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನೀವೊಂದು ಅರ್ಥ ಮಾಡಿಕೊಳ್ಬೇಕು, ಅಂಥ ಜಾಹೀರಾತುಗಳಿಗೆ ಮರುಳಾಗದೆ ನಮ್ಮ ನಂಬಿಕೆಗಳೇನಿದ್ದಾವೆ ಇವುಗಳನ್ನೆಲ್ಲ ನೀವು ಗೌರವಿಸಬೇಕಾಗತ್ತೆ. ನಮ್ಮ ಆಚಾರ ವಿಚಾರಗಳೇನಿದ್ದಾವೆ ಅದನ್ನು ಗೌರವಿಸಬೇಕಾಗತ್ತೆ. ನಾವು ಈ ರೀತಿಯ ಜಾಹೀರಾತುಗಳನ್ನು ಖಂಡಿಸ್ತೇವೆ. ಆದಷ್ಟು ಬೇಗನೆ ಆ ಜಾಹೀರಾತು ಯಾರು ನೋಡಿದ್ದೀರಾ, ಯಾರು ಹಾಕಿದ್ದೀರಾ, ತಾವು ಅದನ್ನು ಹಿಂತೆಗೆದುಕೊಳ್ಳಬೇಕು. ದಯವಿಟ್ಟು ನಮ್ಮ ದೈವಾರಾಧನೆಯ ನಡೆಯಲ್ಲಿ ಅಂದರೆ ಕೊಡಿಯಡಿಯಲ್ಲಿ ಯಾವುದೇ ರೀತಿಯ ವ್ಯವಹಾರಕ್ಕೆ ತಾವುಗಳು ಬಯಸಬಾರ್ದು. ತಮಗೂ ಅಂತೂ ನಮ್ಮ ಊರಿನ ಹೊರ ಊರಿನ ಜನರಿಗೆ ಅದನ್ನು ತೋರಿಸಬೇಕು ಅಂತ ತಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ಅವರೆಲ್ಲರನ್ನ ಉಚಿತವಾಗಿ ಇಲ್ಲಿ ಕರೆದುಕೊಂಡು ಬಂದು ದೈವ ನರ್ತನ ನಡೆಯುವಂಥ ಕೊಡಿಯಡಿಯಲ್ಲಿ ಅವರನ್ನೆಲ್ಲ ಕುಳ್ಳಿರಿಸಿ ಆ ದೈವದ ಬಗೆಗಿನ ಕಲೆ ಕಾರಣಿಕಗಳಾಗಿರ್ಬೋದು, ಆ ದೈವದ ಆಗಿರ್ಬೋದು ಅವೆಲ್ಲವನ್ನು ಅವರಿಗೆ ತಿಳಿ ಹೇಳಿ ದೈವದ ಮಹತ್ವವನ್ನು ತಿಳಿ ಹೇಳಿಕೊಟ್ರೆ ಖಂಡಿತ ಆ ದೈವದ ಬಗ್ಗೆ ಒಂದಷ್ಟು ವಿಚಾರಗಳು ಅವರಿಗೆ ತಿಳಿಯುತ್ತದೆ. ಅದು ಬಿಟ್ಟು ತಾವುಗಳು ಯಾವತ್ತೂ ಕೂಡ ಅದನ್ನು ಒಂದು ವ್ಯವಹಾರ ದೃಷ್ಟಿಯಲ್ಲಿ, ಒಂದು ಪ್ಯಾಕೇಜಿನ ದೃಷ್ಟಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಬಾರ್ದು. ನೀವು ಕೂಡ ಗೌರವ ಕೊಡಿ, ನಾವು ಕೂಡ ಗೌರವ ಕೊಡ್ತೇವೆ. ನಮ್ಮ ತುಳುನಾಡಿನ ದೇವರುಗಳ ಮೇಲೆ ನಾವು ಅಪಾರ ನಂಬಿಕೆ ಇಟ್ಟಿದ್ದೇವೆ. ಈ ನಂಬಿಕೆಯನ್ನು ಉಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.